ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನನ್ನ ಚಾನಲಲ್ಲಿ ಬೇಳೆ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬಿಸಿ ಬಿಸಿಯಾಗಿ ಬೇಳೆ ಕಡುಬು ಚಳಿಯಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರನೂ ಹೌದು. ಇದು ಇಲ್ಲಿ ನೋಡೋಣ ಬನ್ನಿ ಹೇಗೆ ಮಾಡಬೇಕು ಅಂತ. ಈಗ ನೋಡಿ, ನಾನು ಒಂದು 2 ಬಟ್ಲದಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆನ ಏನು ಮಾಡಬೇಕು, ಒಂದು 3-4 ಸತಿ ತೊಳ್ಕೊಂಡ್ಬಿಟ್ಟು ಅದನ್ನು ನೆನೆ ಹಾಕಿ ಬಿಡಬೇಕು. ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಅರ್ಧ ಗಂಟೆವರೆಗೂ ಬಿಟ್ಬಿಡಬೇಕು. ಅಲ್ಲಿವರೆಗೂ ನಾವು ನಮ್ಮ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾನು 3 ಬಟ್ಲದಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡೆ ಆಮೇಲೆ ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತಾ ಇರಿ. ಇದು ಪೂರಿ ಹದಕ್ಕೆ ಕಲಿಸ್ಕೊಳ್ಬೇಕು, ಇಲ್ಲಾಂದ್ರೆ ಅದಕ್ಕಿಂತ ಸ್ವಲ್ಪ ಮೆತ್ತಗಾದ್ರೂ ಓಕೆ, ಬಟ್ ಚಪಾತಿ ಹದಕ್ಕಂದ್ರೆ ಕಲಿಸ್ಕೊಂಡ್ಬಿಡಿ. ಯಾಕಂತಂದರೆ ಕಡುಬು ಬೇಗನೆ ಆಗೋದಿಲ್ಲ, ಮೆತ್ಕೊಂಡ್ಬಿಡುತ್ತೆ ಎಲ್ಲ ಕಡೆಗೂ. ಸ್ವಲ್ಪ ಅದಕ್ಕೆ ಗಟ್ಟಿಗೆ ಇರಬೇಕು. ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿ ಕಡುಬು ಬೇಗ ಆಗಿಬಿಡುತ್ತೆ ಮತ್ತು ಏನೂ ಮೆತ್ಕೊಳ್ಳೋದು ಅಂಟ್ಕೊಳ್ಳೋದು ಮಾಡೋಲ್ಲ ಇದು. ನೋಡಿ, ಇವಾಗ ನಾನು ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ. ಇದಕ್ಕೆ 1 ಸ್ಪೂನಷ್ಟು ಆಮೇಲೆ ಎಣ್ಣೆನ ಸೇರಿಸ್ಕೊಂಡು ಅದನ್ನು ಸ್ವಲ್ಪ 15 ನಿಮಿಷದವರೆಗೂ ಮುಚ್ಚಿಟ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ನಾವು ಈ ಥರ ಉಂಡೆನ ಮಾಡ್ಕೊತೀನಿ. ನೋಡಿ, ನಾನು ತೋರಿಸ್ತಿದ್ದೀನಿ. ಈ ಥರನ ಉಂಡೆಯನ್ನು ಮಾಡಿಕೊಂಡು ಅದನ್ನು ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳುಗೆ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಇವಾಗ. ಇದು ಅಂತಂದರೆ ಇದು ಕಡುಬು ಚಳಿಯಲ್ಲಿ ಬಿಸಿ ಬಿಸಿ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ನಾನು ಜಾಸ್ತಿನೇ ಬೆಳ್ಳುಳ್ಳಿನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಅದು ಹೀಟ್ ಕೊಡುತ್ತೆ. ಈ ಚಳಿಗಾಲದಲ್ಲಿ ಸ್ವಲ್ಪ ಹೀಟ್ ಇದ್ದರೆ ಮೈಗೆ ಚೆನ್ನಾಗಿರುತ್ತೆ. ಅದಕ್ಕೆ ನೋಡಿ ಎಷ್ಟು ತೆಳು ಆಗುತ್ತೆ ಅಷ್ಟು ತೆಳುವನ್ನು ಮಾಡ್ಕೊತಾ ಇದ್ದೀನಿ ನಾನು. ಅಂದರೆ ಬೇಗ ಕಡುಬು ಆಗಿಬಿಡುತ್ತೆ. ಈ ಥರ ರೋಲಾಗಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಈ ಥರ ಕಡ್ಕೊಳ್ಬೇಕು ನಾವು. ನೋಡಿ, ಇದು ತುಂಬಾ ಚಿಕ್ಕ ಸೈಜ್ ಮಾಡಿದ್ದೀನಿ ನಾನು. ಇದಕ್ಕಿಂತ ಸ್ವಲ್ಪ ಬೇಕಾ ಅಂತಂದರೆ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಳ್ಬೋದು ನೀವು. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮತ್ತು ನೋಡಿ, ಇದು ಮಕ್ಕಳನ್ನು ಆರಾಮಾಗಿ ತಿಂತಾರೆ, ಅವರಿಗೂ ಇಷ್ಟ ಆಗುತ್ತೆ ಇದು. ನೋಡಿ, ಇದೆಲ್ಲ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನಾನು. ಈ ಥರ ಸಣ್ಣಗೆ ಗೋಲಾಕಾರವಾಗಿ ಕಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ನಾನು ಇದೆಲ್ಲ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪನೇ ಹಿಟ್ಟು ಒಣ ಹಿಟ್ಟಿರುತ್ತಲ್ಲ ಅದು ಸೇರಿಸ್ಕೊಬೇಕು, ಇಲ್ಲಾಂದರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ನಾವು ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಕೊಂಡು ಮಾಡ್ಕೊಂಡಿದ್ದೀನಿ ಇಲ್ಲಿ. ನೋಡಿ, ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನು. ಬೆಳ್ಳುಳ್ಳಿನ ಅದನ್ನು ಕಲ್ಲಲ್ಲಿ ಚಚ್ಕೊತಾ ಇದ್ದೀನಿ. ಚೆನ್ನಾಗಿ ಸಣ್ಣಗೆ ಮಾಡಬಾರ್ದು, ಅಷ್ಟೇ ಸ್ವಲ್ಪ ಸಣ್ಣ ಇದ್ದರೆ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಬೇರೆ ಟೇಸ್ಟೇ ಬರುತ್ತೆ ಅದು. ಅದನ್ನು ಕುಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನೋಡಿ ಆಗಿದೆ. ಇವಾಗ ನಾವು ಇನ್ನೊಂದು ಪಾತ್ರೆಯಲ್ಲಿ ಏನು ಮಾಡೋಣ, ಒಂದು 3 ಚಮಚದಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಾನು. 3 ಚಮಚ ಅಥವಾ 4 ಚಮಚ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ನಾನು ಇವಾಗ ಕುಟ್ಕೊಂಡಿಟ್ಟಿರೋ ಬೆಳ್ಳುಳ್ಳಿ ಅದನ್ನು ಹಾಕ್ಕೊತಾ ಇದ್ದೀನಿ. ಅಷ್ಟನ್ನ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ. ಬೆಳ್ಳುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಇದು ಗರ್ಮಿನೂ ಕೂಡ ಈ ಚಳಿಯಲ್ಲಿ ತುಂಬಾ ಇರುತ್ತೆ, ಚೆನ್ನಾಗಿರುತ್ತೆ ಇದು. ಕಲಿಸ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ. ಆವಾಗಲೇ ನಾವು ತೊಗರಿಬೇಳೆನ ನೆನೆಸ್ಕೊಂಡಿಟ್ಟಿದ್ವಲ್ಲ, ಆ ತೊಗರಿಬೇಳೆನ ನೀರು ತೆಗೆದು ನಾನಿಲ್ಲಿ ಸೇರಿಸ್ಕೊತಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. 1 ನಿಮಿಷದವರೆಗೂ ಅಥವಾ 2 ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಂಬಿಡಿ, ಅಂದರೆ ಸ್ವಲ್ಪ ಮೆತ್ತಗೆ ಆಗಿಬಿಡುತ್ತೆ ಅದು. ಮತ್ತು ಇಲ್ಲಿ ನೋಡಿ, ಒಂದು 6-7 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ನೀವು ಆಮೇಲೆ ಬೇಕಂದ್ರೆ ಸೇರಿಸ್ಕೊಬೇಕು, ನೋಡಿ ಸೇರಿಸ್ಕೊಳ್ಳಿ. ನಿಮ್ಗೆ ಸ್ವಲ್ಪ ತಿಳಿಬೇಕು ಅಂತಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಬೇಕು. ಇಲ್ಲಿ ಸ್ವಲ್ಪ ಕುದಿಯೋದ್ರಲ್ಲೂ ನೀರು ಹೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಸ್ವಲ್ಪ ನಾನು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಜಾಸ್ತಿ ಹಾಕೋಬೇಡಿ, ಟೇಸ್ಟ್ ತುಂಬಾ ಬೇರೆನೇ ಆಗಿಬಿಡುತ್ತೆ ಅದು. ಖಾರದ ಪುಡಿ ಇದ್ದಿಲ್ಲ ಅಂತಂದರೆ ಬೇರೆನೇ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ನೋಡಿ, ಸ್ವಲ್ಪ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಕುದ್ದಾದಮೇಲೆ ನಾನು ಮಾಡಿಟ್ಕೊಂಡಿದ್ದಿಲ್ಲ ಎಲ್ಲನೂ ಕಡುಬನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದೊಂದಾಗಿ ಎಲ್ಲನೂ ಮಾಡಿಟ್ಕೊಂಡಿದ್ದೆ ನಾನು, ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಒಂದು 10-15 ನಿಮಿಷದವರೆಗೂ ಕುದಿಯೋಕ್ಕೆ ಬಿಡಿ. ಲೋ ಫ್ಲೇಮಲ್ಲಿ ಇಡು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಡು, ನಿಮ್ಮ ಇಷ್ಟ. ಲೋ ಫ್ಲೇಮಲ್ಲಿ ಅಂದರೆ ಸ್ವಲ್ಪ ಜಾಸ್ತಿನ ಟೈಮ್ ತೊಗೊಳುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ಒಂದು 15 ನಿಮಿಷದಲ್ಲಿ ಕುದ್ದೋಗ್ಬಿಡುತ್ತೆ ಇದು. ಸ್ವಲ್ಪ ನೋಡಿ, ಆಮೇಲೆ 15 ನಿಮಿಷ ಆದಮೇಲೆ ಒಂದು ಚೆಕ್ ಮಾಡಿ ನೋಡಿ ಕಡುಬನ್ನು ಕುದಿದೇನಿಲ್ಲ ಅಂಥೇಳಿ. ಕುದಿದ್ರೆ ಅದನ್ನು ಆಯಿತು. ಆವಾಗಲೇನು ಮಾಡಬೇಕು, ನಾವು ಹುಣಸೆ ಹಣ್ಣು ಇರುತ್ತಲ್ಲ ಅದನ್ನು ರಸನ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೆ ಇನ್ನೊಂದು ಸತಿ ಕಲಿಸ್ಕೊಂಡ್ಬಿಟ್ಟು ಇವಾಗ ಜೀರಿಗೆ ಮತ್ತು ಇನ್ನೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿದ್ದು ಅದನ್ನು ಸೇರಿಸ್ಕೊಂಡು 1-2 ಚಮಚದಷ್ಟು ಎಣ್ಣೆನೂ ಹಾಕ್ಕೊಬೋದು, ನೀವು ತುಪ್ಪನ ಹಾಕ್ಕೊಬೋದು. ಹಾಕಿಟ್ಬಿಟ್ಟು ಒಂದು 5 ನಿಮಿಷದವರೆಗೂ ಮುಚ್ಚಿಟ್ಬಿಡಿ. 5 ನಿಮಿಷ ಆದಮೇಲೆ ನೋಡಿ, ಕುದೀತಾ ಇದೆ, ಚೆನ್ನಾಗಿ ಆಗಿದೆ. ಮತ್ತು ಎಷ್ಟು ಗಟ್ಟಿಯಾಗಿದೆ ನೋಡಿ. ನಾನು ನೀರನ್ನೇನು 6-7 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಾಗಿದೆ ನೋಡಿ ಕನ್ಸಿಸ್ಟೆನ್ಸಿಯಲ್ಲಿ. ಇವಾಗ ನೀವು ಒಂದು ಬಟ್ಲದಲ್ಲಿ ಸರ್ವ್ ಮಾಡಿ
ಇದನ್ನ ಉಪ್ಪಿನಕಾಯಿ ಮತ್ತು ಹಪ್ಪಳ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ ಇದು. ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಇದು. ನಿಮ್ಗೆ ಇನ್ನೂ ಕಡುಬಿನ ರೆಸಿಪಿ ಬೇಕು ಅಂತಂದರೆ ಈ ಥರದ ಕಡುಬನ್ನು ನಾನು ತುಂಬಾ ಮಾಡಿದ್ದೀನಿ, ಒಂದು 2-3 ರೆಸಿಪೀಸ್ ಇದೆ. ಬೇಕು ಅಂತಂದರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮತ್ತು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ. ನೋಡಿ, ನಾನು ಇದಕ್ಕೆ ತುಪ್ಪ ಬೆರೆಸ್ಕೊಂಡು 1 ಚಮಚ ತುಪ್ಪದಷ್ಟು ಹಾಕ್ಕೊಂಡು ತಿಂತಿದ್ರೆ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ ಯು. ಬಾಯ್ ಬಾಯ್.